ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಎಸ್ ಕೃಷ್ಣ ಚೈತನ್ಯ. ಎಸ್ ಶ್ರೀಮದ್ ಭಾಗವತಂ 3ನೇ ಸ್ಕಂದ 29ನೇ ಅಧ್ಯಾಯ ಶ್ಲೋಕ 16. ಮದಿಷ್ಣ್ಯ ದರ್ಶನ ಸ್ಪರ್ಶ ಪೂಜಾ ಸ್ತುತಿ ಅಭಿವಂದನೆ ಭೂತೇಷು ಮದ್ಭಾವನಯ ಸತ್ವೇನ ಅಸಂಗಮೇನ ಚ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ಶ್ರೀಲ ಪ್ರಭುಪಾದ್ ಕಿ ಜೈ. ಭಕ್ತನು ತಪ್ಪದೆ ದೇವಾಲಯದಲ್ಲಿ ನನ್ನ ವಿಗ್ರಹಗಳ ದರ್ಶನ ಮಾಡಬೇಕು, ನನ್ನ ಪಾದಕಮಲಗಳನ್ನು ಸ್ಪರ್ಶಿಸಬೇಕು ಮತ್ತು ಪೂಜಾ ವಸ್ತುಗಳನ್ನು ಹಾಗೂ ಪ್ರಾರ್ಥನೆಯನ್ನು ಅರ್ಪಿಸಬೇಕು. ಅವನು ವೈರಾಗ್ಯ ಭಾವದಿಂದ ಸತ್ವಗುಣದಲ್ಲಿ ದರ್ಶನ ಮಾಡಬೇಕು ಮತ್ತು ಪ್ರತಿ ಜೀವಿಯನ್ನು ಆಧ್ಯಾತ್ಮಿಕವೆಂದು ಕಾಣಬೇಕು. ಎಸ್ ಡೈಲಿ ವಿಗ್ರಹ ದರ್ಶನ ಮಾಡ್ಬೇಕಂತೆ ಭಗವಂತನು. ಮತ್ತೆ ಭಗವಂತನ ಎಂತ ಪಾದವನ್ನು ಟಚ್ ಮಾಡ್ಬೇಕಂತೆ. ಅಂದ್ರೆ ಅದು ಯಾರಿಗೆ? ಪೂಜಾರಿಗೆ. ಮತ್ತೆ ಪೂಜೆಗೆ ಯಾವುದೆಲ್ಲ ಬೇಕು ಅದನ್ನೆಲ್ಲ ಆಫರ್ ಮಾಡುವಂಥದ್ದು ಭಗವಂತನಿಗೆ. ಮತ್ತೆ ಪ್ರಾರ್ಥನೆ. ಮತ್ತೆ ವೈರಾಗ್ಯ ಭಾವದಿಂದ ನೋಡ್ಬೇಕಂತೆ. ಮತ್ತೆ ಸತ್ವಗುಣದಲ್ಲಿ ಮತ್ತೆ ಎಲ್ಲ ಜೀವಿಗಳನ್ನು ಆಧ್ಯಾತ್ಮಿಕವಾಗಿ ನೋಡುವಂಥದ್ದು, ಎಲ್ಲ ಜೀವಿಯನ್ನು ಈ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಭಾವಾರ್ಥದಲ್ಲಿ ಪ್ರಭುಪಾದ ಅಂತ ಹೇಳ್ತಾರೆ ನೋಡು. ಪ್ರಭುಪಾದ ಹೇಳುವಂಥದ್ದು ಭಾವಾರ್ಥದಲ್ಲಿ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು ಟೆಂಪಲ್ ವರ್ಷಿಪ್ ಅದು ಡ್ಯೂಟಿ ಅಂತೆ. ಈಗ ನಾವು ಹೇಳ್ತೇವೆ ನನ್ನ ಡ್ಯೂಟಿ. ಎಸ್, ನಾವು ಎಂತೆಲ್ಲ ಹೇಳ್ತೇವೆ ನಮ್ಮ ಡ್ಯೂಟಿಗೆ. ಯಾವುದೆಲ್ಲ ನಮ್ಮ ಡ್ಯೂಟಿ? ಎಸ್, ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಎಸ್ ಹರೇ ಕೃಷ್ಣ. ನಾವು ಎಂತ ಹೇಳ್ತೇವೆ ನಮ್ದು ಡ್ಯೂಟಿ? ಯಾವುದೆಲ್ಲ ಡ್ಯೂಟಿ ಹೇಳ್ತೇವೆ? ಮಕ್ಕಳು ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ಹಾ, ಮತ್ತೆ ಬೇರೆ ಆಫೀಸ್ ಬೇರೆ ಬೇರೆ ಕಳ್ಸೋದು, ಹಾ ಅರ್ನಿಂಗ್, ಹಾ ಮಕ್ಕಳ ಎಜುಕೇಶನ್ ಕೆಲಸ ಮಾಡಿಸುವುದು, ಮಾಡುವಂಥದ್ದು. ಓಕೆ, ಡ್ಯೂಟಿಯಾ? ಮಕ್ಕಳ ಶಿಕ್ಷಣ, ಮಕ್ಕಳಿಗೆ ಶಿಕ್ಷಣ ಕೊಡುದು, ಹಾ, ಮತ್ತೆ ಬೇರೆ ಮಕ್ಕಳಿಗೆ ಮದುವೆ ಮಾಡುದು, ಮದುವೆ ಮಾಡುದು, ಮತ್ತೆ ಬೇರೆ ಮಕ್ಕಳಿಗೆ ಆಸ್ತಿ ಬದುಕು ಮಾಡಿಡುದು, ಓಕೆ. ಇದೆಲ್ಲ ನಮ್ಮ ಡ್ಯೂಟಿಯಾ, ಕರ್ತವ್ಯ. ಓಕೆ, ದೇವರ ಪೂಜೆ ಮಾಡುದು, ಹಾ ದೇವರ ಪೂಜೆ ಮಾಡುವುದು. ಎಸ್, ಈಗ ನೋಡಿ ಇಲ್ಲಿ ಪ್ರಭುಪಾದ ಅಂತ ಹೇಳ್ತಿದ್ದಾರೆ. ನಾವು ನಮ್ದು ಎಂತ ವಿಚಾರ, ಪ್ರಭುಪಾದ ಎಂತ ವಿಚಾರ. ಅಲ್ಲಿ ಅಜಗಜಾಂತರ ವ್ಯತ್ಯಾಸ ಉಂಟು. ಅಜಗಜಾಂತರ, ರಾತ್ರಿ ಹಗಲು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು ಅದು ಡಿವೋಟಿಯ ಡ್ಯೂಟಿ ಅಂತೆ. ಡಿವೋಟಿ ಇದು ಡ್ಯೂಟಿ ಅಂದ್ರೆ ಭಕ್ತನ ಡ್ಯೂಟಿ. ಈಗ ನಮ್ಮ ಭಕ್ತ ಅಲ್ಲದಿದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ನಮ್ಮ ಡ್ಯೂಟಿ ಅಲ್ಲ. ಭಕ್ತ ಆದ್ರೆ ಡ್ಯೂಟಿ, ಎಲ್ಲರದು ಡ್ಯೂಟಿ. ಅದು ಪ್ರಭುಪಾದ ಹೇಳ್ತಾ ಇದ್ದಾರೆ, ಭಕ್ತಂದು ಈ ಹ್ಯಾಸ್ ಟು ಡೂ ದ್ಯಾಟ್. ಎಲ್ಲರಿಗೂ ಕೂಡ ಡ್ಯೂಟಿ ಅದು. ಭಗವಂತನನ್ನು ಪೂಜೆ ಮಾಡುವಂಥ ಎಲ್ಲರದ್ದು ಡ್ಯೂಟಿ. ಅದು ನಮಗೆ ಡ್ಯೂಟಿ ಮಾಡ್ತಾ ಹೋಗಿದೆ. ಓಕೆ, ಮತ್ತೆ ಪ್ರಭುಪಾದ ಹೇಳುವಂಥದ್ದು ಇದು ಅಡ್ವಾನ್ಸ್ ಡಿವೋಟಿಗೆ ಅಲ್ಲ ಅಂತೆ. ಪ್ರಭುಪಾದ ಇಲ್ಲಿ ವರ್ಡ್ ಯೂಸ್ ಮಾಡುವಂಥದ್ದು ಕನಿಷ್ಠ ನಿಯೋಫೈಟ್. ಅಡ್ವಾನ್ಸ್ ಆದವರು ಎಂತ
ಈ ದೇವಸ್ಥಾನ ವರ್ಷಿಪ್ ಅವರು ಮಾಡ್ಬೇಕಂತಿಲ್ಲ ಅಂತ. ಯಾಕೆ ಇದು? ಯಾರು ಹೇಳ್ತೀರಿ? ಯಾಕೆ ಪ್ರಭುಪಾದ ಈ ರೀತಿ ಹೇಳ್ತಾ ಇದ್ದಾರೆ? ಅಡ್ವಾನ್ಸ್ ಆದವನಿಗೆ ಇದು ಮಾಡ್ಬೇಕಂತಿಲ್ಲ ಅಂತೆ, ಆದ್ರೆ ಯಾರು ನಿಯೋಫೈಟ್ ಕನಿಷ್ಠ ಅಧಿಕಾರಿ ಇದನ್ನು ಮಾಡ್ಬೇಕಂತ. ಯಾಕೆ ಯಾಕೆ ಪ್ರಭುಪಾದ ಹೇಳ್ತಾ ಇದ್ದಾರೆ ಇದನ್ನು? ಭಕ್ತಿಯಲ್ಲಿ ಯಾಕೆಂದ್ರೆ ಮುಂದುವರಿಬೇಕಾದ್ರೆ ಮಾಡ್ಲೇಬೇಕಿದೆಲ್ಲ. ಹ್ಮ್ ಭಕ್ತಿಯಲ್ಲಿ ಮುಂದುವರಿಬೇಕಾದ್ರೆ ಇದನ್ನೆಲ್ಲ ಮಾಡ್ಬೇಕು. ಈ ಅವನು ಶುದ್ಧ ಸತ್ವ ಕನಿಷ್ಠ ಅಧಿಕಾರಿಗೆ ಕನಿಷ್ಠ ಬೇರೆ ಅಧಿಕಾರಿಗೆ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಮತ್ತೆ ನಾವು ಬದಲಾಗ್ತೇವೆ ಪ್ರಭು. ಏ, ಅಡ್ವಾನ್ಸ್ ಡಿವೋಟಿ ಈಗಾಗ್ಲೇ ಅವರು ಫುಲ್ ಎಲ್ಲ ಸಾಕ್ಷಾತ್ಕಾರ ಹೊಂದಿರ್ತಾರೆ. ಓಕೆ. ಕನಿಷ್ಠ ಅಧಿಕಾರಿಗೆ ಮೂರ್ತಿಗಳದ್ದು ಅವಶ್ಯಕತೆ ಇದೆ ಪ್ರಭುಜಿ. ಭಗವಂತನನ್ನ ಕಾಣಲು ಮೂರ್ತಿಗಳ ಅವಶ್ಯಕತೆ ಇದೆ. ಹ್ಮ್ ಆದ್ರೆ ಮುಂದುವರೆದ ಭಕ್ತನಿಗೆ ಹ್ಮ್ ಆಗಲೇ ತನ್ನ ಹೃದಯದಲ್ಲಿ ಭಗವಂತನ ಪ್ರತಿಷ್ಠಾಪನೆ ಮಾಡಿರೋ ಹಿನ್ನೆಲೆಯಲ್ಲಿ ಹ್ಮ್ ಮೂರ್ತಿಗಳ ಅವಶ್ಯಕತೆ ಇಲ್ಲ. ಎಸ್. ಮತ್ತೆ ಬೇರೆ ಬೇರೆಯವರು ಯಾರಾದ್ರು ಹೇಳ್ಬೋದಾ ಇದಕ್ಕೆ? ಹರೇ ಕೃಷ್ಣ ಪ್ರಭುಜಿ. ಆರಂಭಿಕ ಭಕ್ತನಿಗೆ ಭಗವಂತನ ವಿಗ್ರಹವನ್ನು ನೋಡಿದಾಗ ಮಾತ್ರ ಭಗವಂತ ಕಾಣ್ತಾನೆ. ಮತ್ತು ವಿಗ್ರಹ ಪೂಜೆ ಮಾಡೋದ್ರಿಂದ ಅವನಿಗೆ ಎಲ್ಲ ಅವನ ಅನರ್ಥಗಳೆಲ್ಲ ಒಂದು ನಿಧಾನವಾಗಿ ಹೋಗುತ್ತೆ. ಆದರೆ ಯಾರು ಅದು ಭಾಗವತ ಉತ್ತಮ ಭಾಗವತ ಆಗಿದ್ದಾನೆ, ಅವನು ಮಹಾಭಾಗವತ ಎಲ್ಲರಲ್ಲೂ ದೇವರನ್ನು ಕಾಣುತ್ತಾನೆ. ಪ್ರತಿಯೊಂದು ಜೀವಾತ್ಮನನ್ನು ಕೂಡ ಭಗವಂತನ ಅಂಶ ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿಯೋದ್ರಿಂದ ಅವನು ಎಲ್ಲೆಲ್ಲೂ ಭಗವಂತನೇ ಕಾಣ್ತಾನೆ ಅಂತ ನಾ ತಿಳ್ಕೊಂಡಿದ್ದೇನೆ. ಎಸ್, ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್. ಎಂತ ತಿಳ್ಕೊಂಡಿದ್ದೀರಿ, ಕರೆಕ್ಟ್. ಓಕೆ. ಹಾಗಾಗಿ ಇದು ವ್ಯತ್ಯಾಸ ಈಗ ನಮ್ಗೆ ಆಗ್ಬಹುದು. ಎಂತ ಮಾರೆ, ಅಡ್ವಾನ್ಸ್ ಡಿವೋಟಿಗೆ ಬೇಡವಾ ದೇವಸ್ಥಾನ? ಅಡ್ವಾನ್ಸ್ ಡಿವೋಟಿ ಅಂತಂದ್ರೆ ನಾನು ನಿನ್ನೆ ಹೇಳಿದ ಹಾಗೆ ಗೌರ್ ಕಿಶೋರದಾಸ್ ಬಾಬಾಜಿ ಮಹಾರಾಜಿದು ವಿಷಯವನ್ನು ನಾನು ನಿನ್ನೆ ಹೇಳಿದ್ದೇನೆ ನನ್ನ ಭಕ್ತಿ ವೈಭವ ಕ್ಲಾಸಲ್ಲಿ ನಿನ್ನೆ. ಹೇಗೆಂದ್ರೆ ಗೌರ್ ಕಿಶೋರದಾಸ್ ಬಾಬಾಜಿ ಮಹಾರಾಜ್ ಅವರು ಜಪ ಮಾಡ್ತಾರೆ. ಅವರು ಜಪ ಮಾಡಿ ಎಂತ ಆಗ್ತದೆ? ಜಪ ಮಾಡಿ ಹೋಗ್ತಾರೆ ಆ ಜಾಗ ಬಿಟ್ಟು. ರಾಣಿ ಧರ್ಮಶಾಲಾ ಅಂತ ಆ ಜಾಗ ಬಿಟ್ಟು ಹೋಗ್ತಾರೆ. ಮತ್ತೆ ಬೇರೆಯವರು ಬರ್ತಾರೆ. ಬೇರೆಯವರು ಬಂದು ಬರ್ತಾರೆ ಅಲ್ಲಿ. ಆದ್ರೆ ವೈಬ್ರೇಷನ್ ಆಗ್ತಾ ಉಂಟು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಇದಾಗ್ತಾ ಉಂಟು. ಅವರಿಗೆ ಶಾಕ್ ಆಯ್ತು. ಈಗ ಸಡನ್ ನಾವು ಎಂತ ಅಂದ್ರೆ ಯಾವುದೋ ಒಂದು ಮನೆಗೆ ಹೋಗುವಾಗ ಈ ರೀತಿ ವೈಬ್ರೇಷನ್ ನಮಗೆ ಇಮಿಡಿಯೇಟ್ ಎಂತ ಮಾರಿದು, ಇದು ಕೃಷ್ಣನ ಹೆಸರು, ಎಲ್ಲ ನಮಗೆ ಒಂದು ಭೂತ ಉಂಟಾ ಪ್ರೇತ ಉಂಟಾ ನಮಗೆ ಆಗ್ತದೆ. ಅದೇ ರೀತಿ ಇದು ಮೊದಲು ಭಗವಂತನ ನಾಮ. ಅವರಿಗೆ ಇಮಿಡಿಯೇಟ್ ಶಾಕ್ ಆಯ್ತು. ಮತ್ತೆ ಆಚೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿಂದ ಬರ್ತದೆ ಹೊರಗೆ ಹೋದ್ರು, ಒಳಗೆ ಬಂದು ಕಡೆಗೆ ಈ ಎಂತ ಹೇಳೋದು, ಕಲ್ಲು ಬ್ರಿಕ್ಸ್ ಸರಿಯಾಗಿ ಕೇಳಿದ್ರು ಅವರು. ಆ ಕಲ್ಲಿನಿಂದ ಬರ್ತಾವ. ಯಾಕೆಂದ್ರೆ ಆ ಕಲ್ಲು ಹರೇ ಕೃಷ್ಣ ಮಂತ್ರವನ್ನು ಅಬ್ಸಾರ್ವ್ ಮಾಡಿದೆ. ಹಾಗಾಗಿ ಇದು ನೋಡಿ, ಇದು ಪ್ಯೂರ್ ಡ್ಯೂಟೀಸ್ ಲಕ್ಷಣ. ಹಾಗಾಗಿ ತೀರ್ಥಂ ಕುರುವಂತಿ ತೀರ್ಥಾನಿ, ಯುಧಿಷ್ಠಿರ ಮಹಾರಾಜ ಹೇಳುವ ವಿದುರನಿಗೆ, ನೀನು ಯಾವ, ವಿದುರ ಇಸ್ ಪ್ಯೂರ್ ಡ್ಯೂಟಿ, ಶುದ್ಧ ಭಕ್ತ, ನೀನು ಯಾವ ಜಾಗದಲ್ಲಿದ್ದಿ ಆ ಜಾಗ ತೀರ್ಥಕ್ಷೇತ್ರ. ಈಗ ಪ್ರಭುಪಾದ ಎಂತ ಮಾಡಿದ್ದಾರೆ? ಪ್ರಭುಪಾದ ಪಾಶ್ಚಾತ್ಯ ದೇಶಕ್ಕೆ ಹೋದ್ರು, ಅದನ್ನು ತೀರ್ಥಕ್ಷೇತ್ರ ಮಾಡಿದ್ರು. ರಾಧಾ ಲಂಡನೇಶ್ವರ್ ಮತ್ತೆ ಈ ರೀತಿ ಎಲ್ಲ ಹೆಸರಿಟ್ರು ಪ್ರಭುಪಾದ. ಹಾಗೆ ಆ ಹೋದಲ್ಲಿ ಅವರು ತೀರ್ಥಕ್ಷೇತ್ರ ಮಾಡ್ತಾರೆ. ಇದು ಪ್ಯೂರ್ ಡ್ಯೂಟೀಸ್ ಇದು. ಹಾಗೆ ಇಲ್ಲಿ ಹೇಳುವಂಥದ್ದು ಶುದ್ಧ ಭಕ್ತರಿಗೆ ಮತ್ತೆ ಕನಿಷ್ಠ ಅಧಿಕಾರಿಗೆ, ಉತ್ತಮ ಅಧಿಕಾರಿಗೆ ಮತ್ತೆ ಕನಿಷ್ಠ ಅಧಿಕಾರಿಗೆ ವ್ಯತ್ಯಾಸ ಅಂತ.
ಕನಿಷ್ಠ ಅಧಿಕಾರಿ ಈ ರೀತಿ ಮಾಡಿ 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 ಅವ ಅಡ್ವಾನ್ಸ್ ಆಗಬೇಕು. ಮಾಡದಿದ್ರೆ ಅವೆಂತ ಮಾಡ್ತಾನೆ, ಬೈ ಡಿಫಾಲ್ಟ್ ಸೆನ್ಸ್ ಗ್ರಾಟಿಫಿಕೇಶನ್. ಭಗವಂತ ಇಲ್ಲದಿದ್ರೆ ಸೆನ್ಸ್ ಗ್ರಾಟಿಫಿಕೇಶನ್. ಹಾಗೆ ಇದು ಪ್ರೊಸೆಸ್ ಅಂತೆ, ಈ ರೀತಿ ಬರಬೇಕು. ಹಾಗಾಗಿ ಅಡ್ವಾನ್ಸ್ ಡಿವೋಟಿಗೆ ಅಗತ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದ. ಯಾಕೆಂದ್ರೆ ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಎಲ್ಲ ಕಡೆ. ಪ್ರತಿಯೊಂದು ಕಡೆಯಲ್ಲಿ ಕೃಷ್ಣ ಇದ್ದಾನೆ. ಪ್ರಭುಪಾದ ಹೇಳುವಂಥದ್ದು ಎಲ್ಲ ಕಡೆ ಇದ್ದಾನೆ ಕೃಷ್ಣ. ಆದ್ರೆ ಪ್ರಭುಪಾದ ಹೇಳುವಂಥದ್ದು ಯು ಹ್ಯಾವ್ ಟು ಹ್ಯಾವ್ ದಿ ಐಸ್ ಟು ಸಿ ಕೃಷ್ಣ. ಕೃಷ್ಣ ಇಸ್ ದೇರ್, ಕೃಷ್ಣ ಇದ್ದಾನೆ, ಅದು ನಮ್ಗೆ ಕಣ್ಣು ಬೇಕಂತೆ ನೋಡುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಅರ್ಚ ಮೂರ್ತಿ ಯಾಕೆ ಬಂದಿದೆ ಅಂದ್ರೆ ಔಟ್ ಆಫ್ ಮರ್ಸಿ, ಕೃಪೆಯಿಂದ ನಮಗೆ ಬಂದಿದೆ. ನಾವು ಡೈಲಿ ನೋಡಿ 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 ನಾವು ಅಡ್ವಾನ್ಸ್ ಆಗಲಿ ಅಂತ, ನಮಗೆ ಒಳ್ಳೇದಾಗ್ಲಿ ಅಂತ ಬಂದಿದೆ. ಹಾಗಾಗಿ ನಾವು ಇದರ ಮ್ಯಾಕ್ಸಿಮಮ್ ಲಾಭ ಪಡಿಬೇಕು. ಯಾಕೆಂದ್ರೆ ಅಡ್ವಾನ್ಸ್ ಡಿವೋಟಿ ಎಲ್ಲ ಕಡೆ ನೋಡ್ತಾನೆ. ಅಡ್ವಾನ್ಸ್ ಡಿವೋಟಿ ಹೀಗೆ ಕೂತ ಕೂಡಲೇ, ಕಣ್ಣು ಮುಚ್ಚಿದ ಕೂಡಲೇ ಲೀಲಾ ಸ್ಮರಣೆಗೆ ಹೋಗ್ತಾನೆ. ಲೀಲಾ ಸ್ಮರಣ ಅಂತ ಭಗವಂತನ ನಿತ್ಯ ಲೀಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಇದಕ್ಕೊಂದು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇದು ಶ್ರೀನಿವಾಸಾಚಾರ್ಯ ಅವರ ಒಂದು ಸಣ್ಣ ಒಂದು ಸ್ಟೋರಿ. ಶ್ರೀನಿವಾಸಾಚಾರ್ಯ ಅಂದ್ರೆ ಜೀವ ಗೋಸ್ವಾಮಿದು ಡಿಸೈಪಲ್. ಜೀವ ಗೋಸ್ವಾಮಿಗೆ 3 ಡಿಸೈಪಲ್ ಆದ್ರು, ಶ್ರೀನಿವಾಸಾಚಾರ್ಯ, ಶ್ಯಾಮಾನಂದ ಮತ್ತೆ ನರೋತ್ತಮ ದಾಸ್ ಠಾಕೂರ್. ಹಾಗೆ ಶ್ರೀನಿವಾಸಾಚಾರ್ಯ ಎಸ್ ಹಾಗೆ ಒಂದು ದಿವಸ ಶ್ರೀನಿವಾಸ ಆಚಾರ್ಯ ಹೀಗೆ ಕೂತಿರ್ತಾರೆ. ಕೂತು ಪೂರ್ತಿ ಸಮಾಧಿಗೆ ಹೋಗ್ತಾರೆ, ಲೀಲಾ ಸ್ಮರಣೆಗೆ ಹೋಗಿ. ಎಂತ ಆಗುದಂದ್ರೆ ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲೇ ಇದ್ದಾರೆ, ಅವರ ದೇಹ ಅಲ್ಲಿ ಉಂಟು, ಆದ್ರೆ ಅವರು ಅವರ ಸಿದ್ಧ ದೇಹದಿಂದ ಅಲ್ಲಿಗೆ ಹೋಗಿದ್ದಾರೆ. ಹಾಗೆ ತುಂಬ ಹೊತ್ತು ಅವರು ಆಗಿ ಕೂತ ಕಾರಣ ಎಂತಾಯ್ತಂದ್ರೆ ಜನರೆಲ್ಲ ಬಂದು ಅವರಿಗೆ ಭಯ ಆಯ್ತು. ಎಂತ ಮರಿ ಇವ್ರಿಗೆ ಎಂತ ಆಯ್ತಾ ಅಂತ. ಕೆಲವರೆಲ್ಲ ಬಂದು ಹೀಗೆ ಉಸಿರಾಟ ಉಂಟ ಅಂತೆಲ್ಲ ಚೆಕ್ ಎಲ್ಲ ಮಾಡಿದ್ರು. ಕಡೆಗೆ ಹೀಗೆ 2-3 ದಿವಸ ಈ ರೀತಿ ಆಯಿತು. ಕಡೆಗೆ ಅವ್ರದ್ದು ಶಿಷ್ಯ ರಾಮಚಂದ್ರ ಅವರಿಗೆ ತಿಳಿಸಿದ್ರು. ಅವರಿಗೆ ತಿಳಿಸುವಾಗ ಅವರು ಕೂಡ ಹಾಗೆ ಕೂತು ಅವರು ಕೂಡ ಲೀಲಾ ಸ್ಮರಣೆಗೆ ಹೋದ್ರು. ಮತ್ತೆ ನೋಡುವಾಗ ಶ್ರೀನಿವಾಸಾಚಾರ್ಯ ವೃಂದಾವನದಲ್ಲಿ ಯಮುನೆ ಹತ್ತಿರ ಇದ್ದಾರೆ. ಎಂತಂದ್ರೆ ಅಲ್ಲಿ ರಾಧಾರಾಣಿಯ ರಿಂಗ್ ಕಳೆದೋಗಿದೆ. ಹಾಗೆ ಹುಡುಕ್ತಾ ಇದ್ದಾರೆ. ಇವರೆಲ್ಲ ಮಂಜರೀಸ್, ಎಲ್ಲ ಪ್ರಿವಿಯಸ್ ಆಚಾರ್ಯ ಎಲ್ಲ ಮಂಜರೀಸ್. ಶ್ರೀ ಭಕ್ತಿವೇದಾಂತ ಸರಸ್ವತಿ ಠಾಕೂರ್, ಗೌರಿ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಇಸ್ ನಯನ ಮಂಜರಿ, ಭಕ್ತಿವಿನೋದ ಠಾಕೂರ್ ಇಸ್ ಕಮಲ ಮಂಜರಿ. ಹಾಗೆ ಎಲ್ಲರೂ ಮಂಜರಿ. ರೂಪ ಗೋಸ್ವಾಮಿ ಇಸ್ ರೂಪ ಮಂಜರಿ. ಈ ರೀತಿ ಎಲ್ಲ ಉಂಟು. ಹಾಗೆ ಇವರೆಲ್ಲ ಮಂಜರೀಸ್. ಹಾಗೆ ಗೋಪಾಲ್ ಭಟ್ ಗೋಸ್ವಾಮಿ, ಓಕೆ, ಜೀವ ಗೋಸ್ವಾಮಿ ಶಿಕ್ಷಾ ಡಿಸೈಪಲ್, ಆದ್ರೆ ಗೋಪಾಲ್ ಭಟ್ ಗೋಸ್ವಾಮಿದು ಡಿಸೈಪಲ್ ಯಾರು? ಶ್ರೀನಿವಾಸಾಚಾರ್ಯ. ಹಾಗೆ ಎಂತ ಆಗ್ತದಂದ್ರೆ ಅಲ್ಲಿ ಹೋಗಿ ಅಲ್ಲಿ ಮೇಟ್ ಆಗ್ತದೆ. ಅಲ್ಲಿ ಗೋಪಾಲ್ ಭಟ್ ಗೋಸ್ವಾಮಿ ಕೂಡ ಇರ್ತಾರೆ. ಹಾಗೆ ಹುಡುಕ್ತಾ ಇದ್ದಾರೆ. ಮತ್ತೆ ರಾಮಚಂದ್ರ ಕೂಡ ಅಲ್ಲಿ ಹೋಗ್ತಾರೆ. ರಾಮಚಂದ್ರ ಹೋದ ಮೇಲೆ ಎಂತ ಆಗ್ತದೆ ಅಂದ್ರೆ ಲಾಸ್ಟಿಗೆ ರಾಮಚಂದ್ರನಿಗೆ ಸಿಗ್ತದೆ ರಿಂಗ್ ಸಿಕ್ಕಿದ ಕೂಡಲೇ ರಾಮಚಂದ್ರ ಡೈರೆಕ್ಟ್ ಹೋಗಿ ರಾಧಾರಾಣಿ ಕೊಡುದಲ್ಲ. ರಾಮಚಂದ್ರ ಅವನ ಗುರುವಿಗೆ ಕೊಡುವಂಥ ಶ್ರೀನಿವಾಸಾಚಾರ್ಯ ಗೋಪಾಲ್ ಭಟ್ ಗೋಸ್ವಾಮಿ ಕೊಡುವಂಥದ್ದು. ಗೋಪಾಲ್ ಭಟ್ ಗೋಸ್ವಾಮಿ
ರಾಧಾರಾಣಿ ಕೊಡುವಂಥದ್ದು. ಇದು ಪ್ರೊಸೆಸ್. ಹಾಗೆ ಡೈರೆಕ್ಟ್ ಕೊಡ್ಲಿಕ್ಕಿಲ್ಲ ಅಂತ. ಇದು ಕಲಿಬೇಕು ನಾವು. ಸ್ಪಿರಿಚುವಲ್ ವರ್ಲ್ಡ್ಗೆ ಹೋದ ಮೇಲೆ ದಾಸ ಯಾಸ್ ನಾನು ಹೀಗೆ ಮಾಡ್ಲಿಕ್ಕಿಲ್ಲ. ಎಸ್ ನಾನು ಮೈನ್ ಇಲ್ಲ, ಅಲ್ಲಿ ಹೀಗೆ ಎಲ್ಲರೂ ಹೀಗೆ ತಗ್ಗಿ ಬಗ್ಗಿ. ಹಾಗೆ ಕಡೆಗೆ ಸಿಕ್ಕಿದ ಕೂಡಲೇ ರಾಧಾರಾಣಿ ಖುಷಿಯಾಗಿ ರಾಧಾರಾಣಿ ಒಂದು ಪಾನ್ ಕೊಡ್ತಾಳೆ. ನೋಡಿ, ಈ ಪಾನ್ ಮತ್ತೆ ನಮ್ಮ ಈ ಮೆಟೀರಿಯಲ್ ವರ್ಲ್ಡ್ ಪಾನಿಗೆ ಅಜಗಜಾಂತರ ವ್ಯತ್ಯಾಸ ಉಂಟು. ನಾವು ಆ ಪಾನಿಗೆ ಹೋಲಿಸಬೇಡಿ. ಹಾಗೆ ಆ ಪಾನನ್ನು ಇಲ್ಲಿಂದ ಅವರು ಆಕ್ಚುಲಿ ಧೋತಿಯಲ್ಲಿ ಇರ್ತಾರೆ. ಯಾರು ಶ್ರೀನಿವಾಸ ಮತ್ತೆ ರಾಮಚಂದ್ರ. ಅಲ್ಲಿ ಹೋಗುವಾಗ ಸಾರಿ ಅಂದ್ರೆ ಮಂಜರೀಸ್ ಅಲ್ಲ, ಸಾರಿ. ಹಾಗೆ ಆ ಕೊಟ್ಟದನ್ನು ಸಾರಿಯಲ್ಲಿ ಹೀಗೆ ಇಡ್ತಾರೆ. ಸಾರಿಯಲ್ಲಿ ಇಟ್ಟ ಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ. ಅವ್ರದ್ದು ಎಂತಂದ್ರೆ ಲೀಲಾ ಸ್ಮರಣ ಮುಗಿಯಿತು, ವಾಪಸ್ ಇಲ್ಲಿಗೆ ಬಂದರು ಅವರ ಈ ದೇಹಕ್ಕೆ. ಬಂದ ಕೂಡಲೇ ಧೋತಿಯಲ್ಲಿ ಆ ಪಾನ್ ಉಂಟು, ಅಲ್ಲಿ ಸಾರಿ, ಇಲ್ಲಿ ಧೋತಿ. ಹಾಗೆ ಅದು ಫುಲ್ ಫ್ರಾಗ್ರೆನ್ಸ್ ಅಂತೆ. ಬಂದು ಫುಲ್ ಡ್ಯಾನ್ಸ್ ಇಬ್ಬರು ಕೂಡ, ಗುರು ಮತ್ತು ಶಿಷ್ಯ. ಹರಿಹರಾಯ ನಮ ಕೃಷ್ಣ ಯಾದವಾಯ ನಮ ಯಾದವಾಯ ಮಾಧವಾಯ ಕೇಶವಾಯ ನಮ ಗೋಪಾಲ್ ಗೋವಿಂದ ನಾಮ್ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ್ ಮದನ ಮೋಹನ. ಹಾಗೆ ಫುಲ್ ಡ್ಯಾನ್ಸ್, ಎಲ್ಲರೂ ಊರೇ ಕುಣಿತಾ ಇದ್ದಾರೆ ಫುಲ್ ಎಕ್ಸ್ಟಸಿಯಲ್ಲಿ. ಹಾಗೆ ಇದು ಲೀಲಾ ಸ್ಮರಣ. ಈಗ ನಾವು ಕಣ್ಣು ಮುಚ್ಚುವಾಗ ನಮಗೆ ಎಂತ ಬರ್ತದೆ? ದಯವಿಟ್ಟು ಹೇಳಿ. ನಾವು ಕಣ್ಣನ್ನು ಕ್ಲೋಸ್ ಮಾಡುವಾಗ ನಮಗೆ ಎಂತ ಸ್ಮರಣೆ ಬರ್ತದೆ? ಒಂದು ನಿಮಿಷ. ಸರಿ ಕೃಷ್ಣ. ಸಂಸಾರದ ಬಗ್ಗೆ ಬರುತ್ತೆ. ಯಾವುದು? ಸಂಸಾರದ ಬಗ್ಗೆ. ಸಂಸಾರದ ಬಗ್ಗೆ ಬರ್ತದೆ. ಮತ್ತೆ ಬೇರೆ ಎಂತ ಬರ್ತದೆ? ಮನೆ ಅದೇ ಬರುತ್ತ. ಮಕ್ಕಳು ಮನೆ ಬರ್ತದಾ? ಓಕೆ. ಮತ್ತೆ ಬೇರೆ ಎಸ್, ದಯವಿಟ್ಟು ಹೇಳಿ ಎಲ್ಲರೂ. ಕಣ್ಣು ಕ್ಲೋಸ್ ಮಾಡುವಾಗ ನಮ್ಗೆ ಎಂತ ಬರ್ತದೆ? ಕಣ್ಣು ಕ್ಲೋಸ್ ಮಾಡುವಾಗ ದೇವರ ಸ್ಮರಣೆ ಬರ್ತದೆ. ದೇವರ ಸ್ಮರಣೆ ಬರ್ತದಾ? ಹೌದು. ಶೇ ತಿಂಡಿ ಏನ್ ಮಾಡೋದು, ಅಡಿಗೆ ಏನ್ ಮಾಡೋದು, ತಿಂಡಿ ಏನ್ ಮಾಡೋದು, ಅಡಿಗೆ ಏನ್ ಮಾಡೋದು ಎಲ್ಲ ಬರುತ್ತೆ. ತಿಂಡಿ ಎಂತ ಮಾಡ್ಬೇಕು, ಅಡಿಗೆ ಎಂತ ಮಾಡ್ಬೇಕು, ಅದು ಬಾಕಿ ಸಮಯದಲ್ಲಿ ಕಣ್ಣು ಮುಚ್ಚುವಾಗ ಬರುವುದಿಲ್ಲ. ಬರುತ್ತೆ ಪ್ರಭುಜಿ. ಕಣ್ಣು ಮುಚ್ಚುವಾಗ ದೇವರ ಸ್ಮರಣೆ ಬರ್ತದೆ. ಕಣ್ಣು ಮುಚ್ಚುವಾಗ ದೇವರ ಸ್ಮರಣೆ ಬರ್ತದೆ. ಬಾಕಿ ಟೈಮಲ್ಲಿ ಎಲ್ಲ ಇದು ಬರ್ತದೆ. ಹೇಗೆ ಸಾಧ್ಯಪ್ಪ? ನಮ್ಮ ಇಲ್ಲಿ ಎಂತ ಉಂಟು ಅದೇ ಬರುದಂತೆ ಕಣ್ಣು ಮುಚ್ಚುವಾಗ. ಇಲ್ಲಿ ಯಾರೇನಂದ್ರು ಯಾರೇನಿಲ್ಲ, ಏನ್ ಮಾಡ್ಬೇಕು ಮುಂದಿಂದು ಅಂತ ಅದೇ ಬರುತ್ತೆ. ಯಾರು ಏನ್ ಎಸ್, ಓಕೆ. ಉಳಿದವರು ಕೂಡ ಮಾತಾಡ್ಬೇಕು ದಯವಿಟ್ಟು. ಕಣ್ಣು ಮುಚ್ಚುವಾಗ ಎಂತ ಬರ್ತದೆ? ಎಸ್ ಪ್ರಭು ಪ್ರಭುಜಿ, ಏನೇನ್ ಬೇಡವೋ ಅದೆಲ್ಲ ಬರುತ್ತೆ. ಬೇಡದೆಲ್ಲ ಬರ್ತದೆ. ವೆರಿ ಗುಡ್ ಆನ್ಸರ್. ಎಸ್. ಮತ್ತೆ ಬೇರೆ? ಎಸ್, ದಯವಿಟ್ಟು ಉಳಿದವರೆಲ್ಲ ಮಾತಾಡ್ಬೇಕು. ಎಸ್, ದಯವಿಟ್ಟು. ಎಸ್, ಯಾರು ಮನೆ ಮಕ್ಕಳು ಸಂಸಾರದ ವಿಷಯಗಳೇ ಬರ್ತವ. ಯಾವುದು? ಮನೆ ಮಕ್ಕಳು ಸಂಸಾರದ ವಿಷಯ ಬರ್ತದೆ. ಓಕೆ. ಮತ್ತೆ ಯಾರಾದ್ರೂ ಏನಾರು ಅಂದಿರೋದು ಅವೆಲ್ಲ ನೆನಪಾಗುತ್ತೆ ಪ್ರಭು. ಅಟೆಂಟಿವ್ ಆಗಿ ಇರಕ್ಕೆ ಆಗೋದಿಲ್ಲ ಪ್ರಭುಜಿ ನಮಗೆ. ಭಗವಂತನಲ್ಲಿ ಅಟೆಂಟಿವ್ ಆಗಿ ಇರಕ್ಕೆ ಆಗಲ್ಲ. ಓಕೆ, ನೋಡಿ, ಅವರೊಂದು ಹೇಳಿದ್ರು, ಯಾರಾದ್ರೂ ಎಂತದ್ದು ಅಂದಿದ್ದು ಎಲ್ಲ ಬರ್ತದಂತೆ. ಎಸ್, ವೆರಿ ಗುಡ್ ಆನ್ಸರ್. ಓಕೆ, ಬೇರೆ ಹಾಗೆ. ಹಳೆಯ ನೆನಪು ಕೂಡ ಬರ್ತದೆ. ಹಳೆಯ ನೆನಪು. ಓಕೆ, ಹಳೆಯ ನೆನಪು. ವೆರಿ ಗುಡ್ ಆನ್ಸರ್. ಎಸ್. ಮತ್ತೆ ಬೇರೆ ಎಲ್ಲ ಬೇಡ್ದಿದ್ದವೆಲ್ಲ ಬರ್ತದೆ. ಪ್ರಭುಜಿ, ಮುಖ್ಯವಾಗಿ ಏನ್ ಬರ್ತಂದ್ರೆ ಏನೇನ್ ನೋವಿದೆ ಅದೆಲ್ಲ ಬೇಗ ನೋವು ಬರ್ತದೆ. ನೋವು ಕಣ್ಣು ಮುಚ್ಚುವಾಗ ನೋವು ಬರ್ತದೆ. ಓಕೆ, ವೆರಿ ಗುಡ್. ತುಂಬಾ ನೋವು ಬರುತ್ತೆ. ಮತ್ತೆ ಬೇರೆ? ಎಸ್, ದಯವಿಟ್ಟು ಎಲ್ಲ ಹೇಳಿ ನೋಡಿ, ರಿವೀಲ್ ಮಾಡಿ. ಓಕೆ. ನಾವೇನೇನ್ ತಪ್ಪು ಮಾಡಿದೀವೋ ನಮ್ಗೆ ತಪ್ಪು ಮಾಡ್ದಲ್ಲಂತೆ ಬುದ್ಧಿ ಕೊಡುವಂತ ದೇವ್ರನ್ನ ಪ್ರಾರ್ಥಿಸ್ಕೋಬೇಕು ಅಂತಾನು ಒಂದೊಂದ್ಸತಿ ಆಗುತ್ತೆ. ಒಂದೊಂದ್ಸಲಿ ಬರ್ತದೆ. ಓಕೆ, ಎಸ್, ವೆರಿ ಪ್ರಭು ಮನ್ಸನ್ನ ಒಂದೆರಡ್ ನಿಮಿಷ ಹಿಂಗ ಒಂದೇ ಕಡೆ ಎಳೆದ್ರೆ ಒಂದ್ ಸೆಕೆಂಡ್ ಅಲ್ಲಿ ಆಲೆ ಮತ್ತೆ ಅದ್ ಕಡೆಗ್ ಮತ್ತೆ ಎಳ್ಕೊಂಡ್ ಹೋಗ್ಬಿಡುತ್ತೆ ಪ್ರಭು. ಓಕೆ. ಹರಿಣಿ ಕೃಷ್ಣಪ್ರಿಯ ದೇವಿದಾಸ್, ಎಸ್, ಹೇಳಿ ಎಂತೆಲ್ಲ ಬರ್ತದೆ? ನಾವು ತುಂಬಾ ಪ್ಲಾನ್ ಎಲ್ಲ ಮಾಡಿಕೊಂಡಿರ್ತೇವೆ, ಅದು ಬರುದು ಆ ಒಂದು ಕಣ್ಣು ಮುಚ್ಚುವಾಗ ಜಪ ಮಾಡುವಾಗೆಲ್ಲ ಎಲ್ಲ ಬರ್ತಾ ಇದೆ ಪ್ರಭುಜಿ. ಪ್ಲಾನ್. ಓಕೆ, ನಮ್ದು ಈಗ ನೆಕ್ಸ್ಟ್ 5 ವರ್ಷದಲ್ಲಿ ಹೀಗೆ ಆಗ್ಬೇಕು,
ಹೀಗೆ ನಮ್ದು ಫ್ಯಾಮಿಲಿಯಲ್ಲಿ ಮಗಳಿಗೆ ಹೀಗಾಗ್ಬೇಕು, ಮಗನಿಗೆ ಹೀಗಾಗ್ಬೇಕು, ಇದು ಆಗ್ಬೇಕು, ಇದು ಮಾಡ್ಬೇಕು, ವೆರಿ ಗುಡ್ ವೆರಿ ಗುಡ್. ನೋಡಿ ಸತ್ಯ ಸತ್ಯ ಹೇಳಿದ್ದಾರೆ. ಓಕೆ ಎಸ್. ಮತ್ತೆ ದಯವಿಟ್ಟು ಜಾಗ ಎಸ್. ತೆಗಿಬೇಕು, ಮನೆ ಕಟ್ಟಬೇಕು, ಬಿಲ್ಡಿಂಗ್ ಹಾಕ್ಬೇಕು ಅಂತೆಲ್ಲ. ಯಾವುದು? ಜಾಗ ತೆಗಿಬೇಕು, ಜಾಗ ಮನೆ ತೆಗಿಬೇಕು, ಕಟ್ಬೇಕು, ಮತ್ತೆ ಬಿಲ್ಡಿಂಗ್ ಕಟ್ಟಬೇಕು, ಮತ್ತೆ ಅದನ್ನು ಬಾಡಿಗೆ ಕೊಡಬೇಕು, ಹಾಗೆಲ್ಲ. ಬಾಡಿಗೆ ಕೊಡ್ಬೇಕಾ? ಮತ್ತೆ ಅದನ್ನು ಬಾಡಿಗೆ ಮತ್ತೆ ನಾವ್ ಮಾಡ್ತಾ ಇರೋ ಕೆಲ್ಸದ್ದೆಲ್ಲ ನೆನಪಾಗುತ್ತೆ ಪ್ರಭು. ಯಾವುದು? ಕೆಲ್ಸಕ್ಕೆ ಹೋಗೋರು ಪ್ರಭುಜಿ ಪಕ್ಕದ ಮನೆಯವರು ಅವ್ರು ಚೆನ್ನಾಗ್ ಆಗ್ಬಿಟ್ಟಿದ್ದಾರೆ, ಇವ್ರು ಚೆನ್ನಾಗ್ ಆಗ್ಬಿಟ್ಟಿದ್ದಾರೆ, ನಾವು ಆ ತರ ಆಗ್ಬೇಕು, ನಾವ್ ಏನ್ ಎಸ್ ಮಾಡ್ಬೇಕು ನೋಡಿ ಇದೆಲ್ಲ ಬರ್ತದೆ. ಓಕೆ, ಅದಕ್ಕೆ ಮತ್ತೆ ನಾನು ಹೇಳಿದ್ರು ದುಡ್ಡು ಸತ್ಯ ಕಾಸಿನ ಸತ್ಯ ವ್ಯವಹಾರ ಹೇಳಿದ್ರು ಎಲ್ಲ ಸತ್ಯ ಬರುತ್ತೆ ಸಂಗತಿ. ಪ್ರಭು. ಬೇರೆ ಹಾ ದುಡ್ಡು ಕಾಸಿನ ವ್ಯವಹಾರದ್ದೆಲ್ಲ ಅವಾಗ್ಲೇ ಬರುತ್ತೆ ಪ್ರಭು. ಎಸ್ ಎಸ್ ವೆರಿ ಗುಡ್ ವೆರಿ ಗುಡ್. ನೋಡಿ ಎಷ್ಟು ಉತ್ತರ ಸಿಕ್ತು. ಎಸ್ ಮತ್ತೆ ಬೇರೆ ಮನೆ ಕಟ್ಬೇಕು, ಮದ್ವೆ ಮಾಡ್ಬೇಕು. ಹಾ ಹೇಳಿ ನಾಗವೇಣ್ಯ ಹೇಳಿ. ಪಾಸ್ಟ್ ಪ್ರೆಸೆಂಟ್ ಎಲ್ಲ ಅದೆಲ್ಲ ಆಗ್ತಾ ಬರುತ್ತೆ ಪ್ರಭು. ಓಕೆ, ಪಾಸ್ಟ್ ಪ್ರೆಸೆಂಟ್ ಎಲ್ಲ ಬರ್ತದೆ. ಓಕೆ ವೆರಿ ಗುಡ್. ಎಸ್ ನೆಕ್ಸ್ಟ್ ನಾಗವೇಣಿ ಬಾಯಿ ಹೇಳಿ. ಮುಂದೆ ಏನಾಗುತ್ತೋ, ನಾಳೆ ಎಂತ ಆಗ್ತದೆ? ಎಸ್ ಇದು ಬರ್ತದೆ. ಅಂದ್ರೆ ಮನೆಯವರಿಗೆ ಎಂತ ಆಗ್ತದೆ, ಮಗನಿಗೆ ಎಂತ ಆಗ್ತದೆ, ನನ್ಗೆ ಎಂತ ಆಗ್ತದೆ, ಇದು ಬರ್ತದೆ. ಅದೆಲ್ಲ ಬರ್ತದೆ. ಎಲ್ಲ ಬರ್ತದೆ. ವೆರಿ ಗುಡ್ ಆನ್ಸರ್. ಎಸ್. ಮತ್ತೆ ಪ್ರಭುಜಿ ಟಿವಿಲಿ ನೋಡಿದ್ದು ಬರುತ್ತೆ ಪ್ರಭುಜಿ. ಟಿವಿಲಿ ಇಂಟ್ರೆಸ್ಟ್ ಆಗಿ ನೋಡಿದ್ರು, ಟಿವಿಲಿ ನೋಡಿದ್ದು ಬರುತ್ತೆ ಪ್ರಭುಜಿ. ಇಂಟ್ರೆಸ್ಟ್ ಆಗಿ ನೋಡಿರೋದು ಬರುತ್ತೆ. ಟಿವಿ ಎಲ್ಲ ನೋಡ್ಬೇಡಿ. ಎಸ್ ದಯವಿಟ್ಟು ಭಕ್ತರು ಟಿವಿ ನೋಡ್ಬೇಕು. ಓಕೆ, ಡೇಂಜರಸ್ ಅದು. ನೆಕ್ಸ್ಟ್ ಅಡಿಗೆ ಏನ್ ಮಾಡ್ಬೇಕು ಅಂತ ಬರುತ್ತೆ ಪ್ರಭು. ಓಕೆ ಎಸ್ ಧನ್ಯವಾದಗಳು. ನೋಡಿ ಹೋಗ್ತಾ ಇದೆ, ನಾವು ಭಕ್ತಿ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆನೇ ಬರಲ್ಲ. ಬರೋದಿಲ್ಲ. ವೆರಿ ಗುಡ್. ಎಸ್ ಕನ್ಕ್ಲೂಷನ್. ಇದನ್ನು ಬಿಟ್ಟು ಉಳಿದದೆಲ್ಲ ಬರ್ತದೆ. ಅದಕ್ಕೆ ನಾನು ಯಾವಾಗಲೂ ಅಡ್ಡ ಬಿರುವಾಗ ಭಗವಂತನಿಗೆ, ಭಗವಂತ ನೀನೊಂದು ಭಕ್ತಿ ಬಿಟ್ಟು ಉಳಿದದ್ದೆಲ್ಲ ಉಂಟು ನನಗೆ, ಅದೊಂದಿಲ್ಲ, ದಯವಿಟ್ಟು ನನಗೆ ಭಕ್ತಿ ಕೊಡು. ಇದನ್ನು ಕೇಳುವ ನಾನು ಅಡ್ಡ ಬೀಳುವಾಗ ಭಗವಂತನಿಗೆ. ಭಕ್ತಿ ಬಿಟ್ಟು ಉಳಿದದೆಲ್ಲ ಉಂಟು ನನಗೆ, ಭಕ್ತಿ ಒಂದಿಲ್ಲ, ಹಾಗಾಗಿ ಇದನ್ನು ಕೊಡು. ಹಾಗಾಗಿ ಈಗ ನಾವು ಹೇಳಿದ ಇದೆಲ್ಲ ನಮಗೆ ಕಣ್ಣು ಮುಚ್ಚುವಾಗ ಬರ್ತದೆ. ಹಾಗಾಗಿ ನಾವು ಕಣ್ಣನ್ನು ಯಾವಾಗ ಓಪನ್ ಇಟ್ಟು ದೇವರನ್ನು ನೋಡ್ತಾ ಇರ್ಬೇಕಂತೆ. ಆದ್ರೆ ಪ್ಯೂರ್ ಡ್ಯೂಟೀಸ್ ಕಣ್ಣು ಮುಚ್ಚಿದ ಕೂಡಲೇ ದೇ ವಿಲ್ ಗೋ ಟು ಲೀಲಾ ಸ್ಮರಣ್. ಈಗ ಲೀಲಾ ಸ್ಮರಣೆ ನಿಮಗೆ ಅವನು ಉದಾಹರಣೆ ಕೊಟ್ಟೆ, ಲೀಲಾ ಸ್ಮರಣೆಗೆ ಹೋಗ್ತಾರೆ. ನಾನು ಕೂಡ ಲೀಲಾ ಸ್ಮರಣೆಗೆ ಹೋಗ್ತೇನೆ. ಆಗುವುದಿಲ್ಲ ಸರ್. ಲೀಲಾ ಸ್ಮರಣೆ ಎಂತ ಜೋಕ? ಲೀಲಾ ಸ್ಮರಣೆ ನೋಡಿ, ನಿಮಗೆ ಇನ್ನೊಂದು ನಾನು ಉದಾಹರಣೆ ಹೇಳ್ತೇನೆ. ಲೀಲಾ ಸ್ಮರಣೆ ನಮಗೆ ಯಾಕೆ ಆಗುವುದಿಲ್ಲ, ಇದಕ್ಕೆ ಉದಾಹರಣೆ ಹೇಳ್ತೇನೆ. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ವೃಂದಾವನದಲ್ಲಿ ಅವರು ಚೇತನ್ ಮಹಾಪ್ರಭು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನೀವು ಬರೀರಿ ಅಂತ. ಹಾಗೆ ಅವರು ಬ್ಯುಸಿ ಆಗಿದ್ದಾರೆ ಬರೆಯುವುದರಲ್ಲಿ. ಶಾಸ್ತ್ರ ನಾನಾ ಶಾಸ್ತ್ರ ವಿಚಾರಣೆಗೆ ವಿಪುನವು ಸದ್ಧರ್ಮ ಸಂಸ್ಥಾಪಕವು ಲೋಕಾನ ಹಿತಕರಿ ನಾವು. ಹಾಗೆ ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ಬ್ಯುಸಿ ಆಗಿರುವಾಗ ರೂಪ ಗೋಸ್ವಾಮಿ ಎಂತಾಗ್ತದೆ, ಯಾಕೆಂದ್ರೆ ಟೋಟಲ್ ಲೀಲಾ ಸ್ಮರಣೆಯಲ್ಲಿ ಇದ್ದಾರೆ. ಈಗ ಹೇಗೆ ಅಂದ್ರೆ, ಅವರು ಇಟರ್ನಲ್ ಅಸೋಸಿಯೇಟ್ಸ್ ಚೇತನ್ ಮಹಾಪ್ರಭು. ಹಾಗಾಗಿ ಅವರು ಭಗವಂತನ ಆಕ್ಟಿವಿಟೀಸ್ ಅಲ್ಲೇ ಇದ್ದಾರೆ, ಅವರು ಅಷ್ಟು ಪ್ಯೂರ್. ಹಾಗೆ ಅವರು ಕೂಡ ಲೀಲಾ ಸ್ಮರಣೆಯಲ್ಲಿ ಇದ್ರು. ಆ ಲೀಲಾ ಸ್ಮರಣೆಯಲ್ಲಿ ಕೆಲವೊಮ್ಮೆ ಎಂತ ಅಂದ್ರೆ, ಈಗ ನಾವು ಟಿವಿ ನೋಡ್ತೇವಲ್ಲ, ಅದೇ ರೀತಿ ದೇ ಆರ್ ವಾಚಿಂಗ್ ಲೈವ್ ಟೆಲಿಕಾಸ್ಟ್ ರಾಧಾರಾಣಿ ಅಂಡ್ ದೇರ್ ಅಸೋಸಿಯೇಟ್ಸ್ ವಾಟ್ ದೇ ಆರ್ ಡೂಯಿಂಗ್. ರಾಧಾರಾಣಿ ಮತ್ತೆ ಅವರ ಅಸೋಸಿಯೇಟ್ಸ್ ಎಂತ ಮಾಡ್ತಾ ಇದ್ದಾರೆ ಅದು ಲೈವ್ ಟೆಲಿಕಾಸ್ಟ್ ನೋಡ್ತಾ ಇರ್ತಾರೆ. ಅದು ಟೆಲಿವಿಷನ್ ಆನೇ ಇರ್ತದೆ, ಪ್ಯೂರ್ ಡ್ಯೂಟೀಸ್ಗೆ ಆಫ್ ಆಗುವುದಿಲ್ಲ. ಹಾಗೆ ಅಲ್ಲಿ ಕೆಲವೊಮ್ಮೆ ಎಂತ ಆಗ್ತದೆ, ಕೃಷ್ಣ ಚೇಷ್ಟೆ ಮಾಡ್ತಾನೆ, ಕೆಲವೊಮ್ಮೆ ಕೃಷ್ಣ ನಗುವಾಗೆ ಮಾಡ್ತಾನೆ, ಕೆಲವೊಮ್ಮೆ ಕೃಷ್ಣ ಅಳುವಾಗೆ ಮಾಡ್ತಾನೆ, ಕೆಲವೊಮ್ಮೆ ಕೃಷ್ಣ ಬೇಜಾರಾಗುವಾಗೆ ಮಾಡ್ತಾನೆ. ಈ ರೀತಿ ಎಲ್ಲ ಆಗ್ತದೆ ಸಿಚುವೇಶನ್ ಅಲ್ಲಿ, ಬೇರೆ ಬೇರೆ ಸಿಚುವೇಶನ್. ಏಕೆಂದ್ರೆ ಅವರು ನೋಡ್ತಾ ಇರ್ತಾರೆ, ಅವರು ಟೋಟಲ್ ಅವರ ಇನ್ವಾಲ್ವ್ಮೆಂಟ್ ಅದರಲ್ಲೇ ಇರ್ತದೆ. ಹಾಗೆ ಇರುವಾಗ ಅವರು ನಗಡಿದ್ರು. ಅಲ್ಲಿ ಒಂದು ಎಂತ ಸಿಚುವೇಶನ್ ಆಯಿತು, ಹಾಸ್ಯಪದ ಸಿಚುವೇಶನ್, ಅದಕ್ಕೆ ಅವರು ನಗಡಿದ್ರು. ನಗಡುವಾಗ ಅಲ್ಲಿ ವೃಂದಾವನದಲ್ಲಿ ಒಬ್ಬ ಹೋಗ್ತಾ ಇದ್ದ, ಅವ ಎಣಿಸಿದು ಅವನನ್ನು ನೋಡಿ ನಗಡಿದಂತ ಎಣಿಸಿದು, ಅವನಿಗೆ ತಮಾಷೆ ಮಾಡಿದಂತೆ. ಆಕ್ಚುಲಿ ಇವರು ಲೀಲಾ ಸ್ಮರಣೆಯಲ್ಲಿ ಇದ್ದಾರೆ.
ಇಮ್ಮಿಡಿಯೇಟ್ ಅಂತ ಅಂದ್ರೆ ಆ ಚಾನಲ್ ಅದು ಹೋಯ್ತು. ಈಗ ನಾವು ಟಿವಿ ನೋಡ್ತಾ ಇರುವಾಗ ಸಡನ್ ಗುಡುಗು ಬರ್ತದೆ, ಮಳೆ ಬರ್ತದೆ, ಕೆಲವೊಮ್ಮೆ ಕೇಬಲ್ ಕಟ್ ಆಗ್ತದೆ, ಆಗ ಆ ಚಾನಲ್ ಇಲ್ಲ. ಎಂತ ಅಂದ್ರೆ ಎಂತ ಬರುವಂಥದ್ದು, ಟಿವಿಯಲ್ಲಿ ಎಂತ ಬರುವಂಥದ್ದು, ಲೈನ್ಸ್ ಬರುವಂಥದ್ದು, ಡಾಟ್ಸ್ ಬರುವಂಥದ್ದು, ಆ ರೀತಿ ಆಗ್ತದೆ. ಅದೇ ರೀತಿ ಲೀಲಾ ಸ್ಮರಣ ಬ್ರೇಕ್ ಆಯ್ತು. ಮತ್ತೆ ಹೇಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಲೀಲಾ ಸ್ಮರಣ ಆಗ್ತಾ ಇಲ್ಲ. ಎಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಕಡೆಗೆ ಅವರು ಹೋಗಿ ಅಣ್ಣನ ಹತ್ರ ಹೋಗಿ ಹೇಳಿದ್ರು, ಸನಾತನ ಗೋಸ್ವಾಮಿ ಹತ್ರ, ಹೀಗೆ ಎಂತ ಮಾಡಿದ್ರು ಲೀಲಾ ಸ್ಮರಣ ಆಗ್ತಾ ಇಲ್ಲ. ಅದಕ್ಕೆ ಅಣ್ಣ ಹೇಳಿದ್ರು, ಎಂಥದೊಂದು ದೊಡ್ಡ ಒಂದು ಅಪರಾಧ ಆಗಿದೆ, ನೀನು ಊರಿನವರಿಗೆ ಊಟ ಹಾಕು ಅಂತ ಹೇಳಿದ್ರು. ಎಲ್ಲರನ್ನು ಕರಿ ಅಂತ ಹೇಳಿದ್ರು. ಹಾಗೆ ಎಲ್ಲರನ್ನು ಕರೆದ್ರು, ಊಟ ಹಾಕಿದ್ರು. ಎಲ್ಲರೂ ಬಂದ್ರು ಊಟಕ್ಕೆ, ಒಬ್ಬ ಬರಲಿಲ್ಲ. ಹಾಗೆ ಹೋಗಿ ಅಣ್ಣನಿಗೆ ಹೇಳಿದ್ರು, ಎಲ್ಲರೂ ಬಂದ್ರು, ಒಬ್ಬ ಬರಲಿಲ್ಲ ಅಂತ. ಅಲ್ಲಿ ಅಡ್ವರ್ಟ್ ಆದದ್ದು ಅಲ್ಲಿ ಅಂತ ಹೇಳಿದ್ರು. ನೋಡಿ, ಪ್ಯೂರ್ ಡ್ಯೂಟೀಸ್ಗೆ ಇದು ಕೂಡ ಗೊತ್ತಾಗ್ತದೆ, ನಮಗೆ ಗೊತ್ತಾಗೋದಿಲ್ಲ. ಇದು ನಾವು ಅಪರಾಧ ಮಾಡ್ತೇವೆ, ಆದರೆ ನಮಗೆ ಅದೆಲ್ಲ ಗೊತ್ತೇ ಆಗುದಿಲ್ಲ. ನಾವು ಎಣಿಸೋದು ನಾವು ಸರಿ ಅಂತ. ಐ ಆಮ್ ರೈಟ್. ಈಗ ಇವರು ಅಪರಾಧ ಮಾಡಲಿಲ್ಲ, ಅದು ಕೂಡ ಗೊತ್ತಾಯ್ತು. ಹಾಗೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ರೂಪ ಗೋಸ್ವಾಮಿ ಹತ್ರ ಹೋಗಿ ಅವನಿಗೆ ಹೋಗಿ ಅಡ್ಡ ಬೀಳು ಅಂತ ಹೇಳ್ತಾರೆ. ಹಾಗೆ ಇವರು ಹೋಗ್ತಾರೆ. ರೂಪ ಗೋಸ್ವಾಮಿ ಹೋಗ್ತಾರೆ. ಹೋಗಿ ಅವನಿಗೆ ಕೇಳ್ತಾರೆ, ನೀನು ಯಾಕೆ ಬರಲಿಲ್ಲ? ನಾನು ಎಲ್ಲರನ್ನು ಕರೆದಿದ್ದೇನೆ ಊಟಕ್ಕೆ, ನೀನು ಯಾಕೆ ಬರಲಿಲ್ಲ? ಅದಕ್ಕೆ ಅವ ಹೇಳಿದ ಸಿಟ್ಟಲ್ಲಿ, ನೀನು ಮೊನ್ನೆ ನಾನು ಹೋಗುವಾಗ ನನಗೆ ನಗಡಿದ್ಯಾ? ಈ ರೀತಿ ಹೇಳಿದ. ನನಗೆ ತಮಾಷೆ ಮಾಡಿದ್ಯಾ? ನಾನು ಯಾಕೆ ಬರಬೇಕು ನಿನ್ನ ಮನೆಗೆ, ಇದಕ್ಕೆ ಊಟಕ್ಕೆ? ನಮಗೆಲ್ಲ ಈ ರೀತಿ ಆಗ್ತದೆ ಸಿಚುವೇಶನ್. ಎಸ್, ದಯವಿಟ್ಟು ಹೇಳಿ, ಈ ರೀತಿ ಅವ ಹೇಳಿದಲ್ಲ ಅದೇ ರೀತಿ ನಾವು ಕೂಡ ಮಾಡ್ತೇವಾ? ಮಾಡ್ತೀವಿ ಗುರುಜಿ, ಮಾಡ್ತೀವಿ. ಎಸ್, ಎಲ್ಲರೂ ಮಾಡ್ತೀರಾ? ಅಲ್ಲ, ಆಗುದಿಲ್ಲ. ನಿಮ್ಗೆ ಈ ರೀತಿ ಬರ್ತದ? ಆಗುತ್ತೆ ಬರ್ತದ? ಆಗತ್ತೆ. ಯಾರಾದ್ರೂ ನಿಮ್ಮನ್ನು ನೋಡಿ ನಗಡಿದ್ರೆ ಈ ರೀತಿ ಬರ್ತದೆ ನಿಮಗೆ? ಆಗತ್ತೆ. ಹಾ, ಆಗ್ತದೆ. ಹಾಗೆ ಎಂತ ಆಯ್ತು ಅಂದ್ರೆ, ಅದಕ್ಕೆ ರೂಪ ಗೋಸ್ವಾಮಿ ಹೇಳಿದ್ರು, ನಾನು ನಿನ್ನನ್ನು ನೋಡಿ ನಗಡಿದಲ್ಲ, ಅಡ್ಡ ಬಿದ್ರು, ದಯವಿಟ್ಟು ಕ್ಷಮಿಸು. ನಾನು ನಿನ್ನನ್ನು ನೋಡಿ ನಗಡಿದಲ್ಲ, ಈಗ ನಗಡಿದ್ರು ನೀನು ನಾನು ಕ್ಷಮಿಸು ಅಂತ. ಆಗವ ಓಕೆ ಅಂತ ಹೇಳಿದ್ರು. ಮತ್ತೆ ಬರ್ತಾರೆ, ಮತ್ತೆ ಬಂದು ಕೂತ್ಕೊಳ್ತಾರೆ, ಲೀಲಾ ಸ್ಮರಣ ಆಗ್ತಾ ಉಂಟು. ಈಗ ನಮ್ಗೆ ಯಾಕೆ ಲೀಲಾ ಸ್ಮರಣ ಆಗುದಿಲ್ಲ ಅದಕ್ಕೆ ಹೇಳಿದೆ. ಎಸ್, ನೀವೀಗ ಹೇಳಿ, ಯಾಕೆ ನಮ್ಗೆ ಲೀಲಾ ಸ್ಮರಣ ಆಗುದಿಲ್ಲ? ಎಸ್, ದಯವಿಟ್ಟು ಹೇಳಿ. ಓಕೆ, ನಾವು ಅಪರಾಧಗಳನ್ನ ತುಂಬಾ ಮಾಡ್ತೀವಿ ಪ್ರಭು, ಅದರಿಂದ. ಹಾಗಾಗಿ ನಾವು ಫಸ್ಟಿಗೆ ಅಪರಾಧ ಇಲ್ಲದೆ ಜಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. 10 ಅಪರಾಧದಲ್ಲಿ ಮೇನ್ ಅಪರಾಧ ಯಾವ್ದು? ಎಸ್, ಯಾರು ಹೇಳ್ತೀರಿ? ನಾವು ಮಾಡುವಂಥದ್ದು ಯಾರು ಹೇಳ್ತೀರಿ? 10 ಅಪರಾಧದಲ್ಲಿ ನಾವು ಮೇನ್ ಮಾಡುವಂಥದ್ದು ಯಾವುದು? ಎಷ್ಟು ಸರಿ ಕೇಳಿದ್ರು ಮತ್ತೆ ವೈಷ್ಣವ ಅಪರಾಧ ಪ್ರಭು. ಅಲ್ಲ, ಅದು ಮಾಡ್ತೇವೆ. ಓಕೆ, ಲಾಸ್ಟ್ ಮೇನ್ ಅಪರಾಧ. ಈಗ ಸುನೀತಾ ಮಾತಾಜಿ ಹೇಳಿದ್ರ ಅನ್ಅಟೆಂಟಿವ್ ಚಾರ್ಜಿಂಗ್, ಅದಲ್ಲ, ಅದು ಹೌದು. ಓಕೆ, ಅದು ಕೂಡ ಹೌದಲ್ಲ. ಮತ್ತೆ ಮತ್ತೆ 10ನೇ ಅಪರಾಧ ಎಂತ ಅದು? ಹೇಳಿ. ಅಂದ್ರೆ ಎಷ್ಟು ಬಾರಿ ಕೇಳಿದ ನಂತರ ಪುನಃ ಅದನ್ನೇ ಮಾಡುವ. ಅಲ್ಲ, ಪುನಃ ಎಂತ ಮಾಡುವಂತದ್ದು? ನನಗೆ ಲೌಕಿಕ ಮೋಹಗಳನ್ನು ಐಕ ಭೋಗವನ್ನು ಐಕದಲ್ಲಿರುವುದು ಮೆಟೀರಿಯಲ್ ಅಟ್ಯಾಚ್ಮೆಂಟ್ಸ್. ಎಸ್, ಸಹ ಪುನಃ ಇಟ್ಕೊಂಡಿರೋದು. ಲೌಕಿಕ ಮೋಹಗಳನ್ನು ಹಂಗೆ ಓಕೆ, ಇದು ಬೇಕಿತ್ತು ನಮ್ಗೆ ಉತ್ತರ. ಹಾಗಾಗಿ ಇದು ಅಪರಾಧ ನಮ್ಗೆ ಬಿಡ್ಲಿಕ್ಕೆ ಆಗುವುದಿಲ್ಲ. ಈಗ ನೀವು ಎಲ್ಲ ಹೇಳಿದ್ರೆ ಉತ್ತರ, ಕಣ್ಣು ಮುಚ್ಚುವಾಗ ಎಂತೆಲ್ಲ ಬರ್ತದೆ. ಮತ್ತೆ ಎಲ್ಲಿ ನಮ್ಗೆ ಲೀಲಾ ಸ್ಮರಣ ಬರುವಂತದ್ದು? ಬರುವುದಿಲ್ಲ, ಚಾನ್ಸೇ ಇಲ್ಲ. ಕೆಲವರು ಹೇಳ್ತಾರೆ ನನ್ಗೆ ಲೀಲಾ ಸ್ಮರಣ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಯಾತು? ಹಾಗಾಗಿ ಲಾಸ್ಟ್ ಅಪರಾಧ, ಡು ನಾಟ್ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ಚಾಂಟಿಂಗ್ ದ ಹೋಲಿ ನೇಮ್ ಅಂಡ್ ಟು ಮೇಂಟೈನ್ ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಇವನ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಸೋ ಮೆನಿ ಇನ್ಸ್ಟ್ರಕ್ಷನ್. ನಮ್ಗೆ ಈ ಚಾಂಟಿಂಗ್ ಅಲ್ಲಿ ಪೂರ್ತಿ ನಂಬಿಕೆ ಇಲ್ಲ, ಮತ್ತೆ ನಾವು
ಎಷ್ಟು ಕೇಳಿದ್ರು ಕೂಡ ಮತ್ತೆ ಕೂಡ ನಮಗೆ ನಾಯಿ ಬಾಲಡ ಉಂಟು. ಈ ಭೌತಿಕ ಆಸಕ್ತಿಯನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಇದರ ಅರ್ಥ ಅಂತ ಆಗುವುದಿಲ್ಲ ಅಂತಲ್ಲ, ಆಗ್ತದೆ. ಆದರೆ ಇದು ಪ್ರೊಸೆಸ್, ಪ್ರಾಕ್ಟೀಸ್ 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 ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಮಾಡಿ 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 ಮತ್ತೆ ಪ್ಯೂರ್ ಆಗುವಂಥದ್ದು. ಈಗ ನೋಡಿ, ಇವ ಶಿಲ್ಪಿ ಕೆತ್ತಾನೆ, ಕೆತ್ತಾ ಇರ್ತಾನೆ, ಎಷ್ಟೋ ಸಮಯ ಹೋಗ್ತದೆ, ಎಷ್ಟೋ ತಿಂಗಳುಗಟ್ಟಲೆ ಹೋಗ್ತದೆ, ಕೆಲವೊಮ್ಮೆ ವರ್ಷಗಟ್ಟಲೆ ಹೋಗ್ತದೆ. ಕೆತ್ತಿ 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 ಡೈಲಿ ಮಾಡ್ತಾನೆ 8 ಗಂಟೆ. ಲಾಸ್ಟ್ಗೆ ಒಂದು ಫೈನ್ ಡೇ ಶೇಪ್ ಬರ್ತದೆ, ಶಿಲೆ ಬರ್ತದೆ. ಅದೇ ರೀತಿ ನಾವು ಕೂಡ ಹಾಗೆ. ಈ ಭೌತಿಕ ಆಸಕ್ತಿ ಅಂತಂದ್ರೆ 1-2 ಲೈಫ್ ಇದಲ್ಲ, ಜನ್ಮ ಜನ್ಮಾಂತರದಿಂದ ಬಂದಿದೆ. ಅದು ಸುಲಭದಲ್ಲಿ ಹೋಗುವುದಿಲ್ಲ. ಅಟೆಂಟಿವ್ ಆಗಿ ಚಾಂಟಿಂಗ್ ಮಾಡಿದ್ರೆ ಹೋಗ್ತದೆ. ಆಫೆನ್ಸ್ಲೆಸ್ ಚಾಂಟಿಂಗ್, ನಾನು ನಿನ್ನೆ ಅದರ ಬಗ್ಗೆ ಮಾತಾಡಿದೆ. ಆಫೆನ್ಸ್ಲೆಸ್ ಚಾಂಟಿಂಗ್ ಭಕ್ತಿವಿನೋದ್ ಠಾಕೂರ್ ಹೇಳುವಂಥದ್ದು, ಅದರಿಂದ ಹೋಗ್ತದೆ. ಹಾಗೆ ಈಗ ಕನಿಷ್ಠಾಧಿಕಾರಿ ಮತ್ತೆ ಉತ್ತಮಾಧಿಕಾರಿ ವ್ಯತ್ಯಾಸ. ಕನಿಷ್ಠಾಧಿಕಾರಿ ನೋಡ್ತಾ ಇರ್ಬೇಕಂದ್ರೆ ಡಿಟಿಸ್, ಯಾಕೆಂದ್ರೆ ಡಿಟಿಸ್ ನೋಡದಿದ್ರೆ ಅವ ಬೈ ಡಿಫಾಲ್ಟ್ ಬೇಡದು ನೋಡ್ತಾನೆ. ಆದ್ರೆ ಪ್ಯೂರ್ ಡ್ಯೂಟೀಸ್ ಎಲ್ಲ ಕಡೆ ಕೃಷ್ಣನ್ ನೋಡ್ತಾರೆ. ಕೂತಲ್ಲೇ ಕಣ್ಣು ಮುಚ್ಚಿದ ಕೂಡಲೇ ಟಿವಿ ಆನ್ ಆಗ್ತದೆ. ಎಲ್ಲಿ? ವೃಂದಾವನ, ಗೋಲೋಕದ. ಹಾಗೆ ಇದು ವ್ಯತ್ಯಾಸ. ಇದನ್ನ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಈ ವಿಗ್ರಹ ಮತ್ತೆ ಭಗವಂತ ಬೇರೆ ಬೇರೆ ಅಲ್ಲ ಅಂತೆ. ದೇ ಆರ್ ದ ಸೇಮ್ ಪರ್ಸನಾಲಿಟಿ. ಕೃಷ್ಣ ಬೇರೆ ಅಲ್ಲ, ವಿಗ್ರಹ ಬೇರೆ ಅಲ್ಲ. ಇದಕ್ಕೆ ಉದಾಹರಣೆ ಸಾಕ್ಷಿ ಗೋಪಾಲ್ ನಡ್ಕೊಂಡು ಬಂದಿದ್ದಾನೆ. ಶೀರ್ಚೋರ್ ಗೋಪಿನಾಥ್ ಕ್ಷೀರವನ್ನು ಬಚ್ಚಿಟ್ಟಿದ್ದಾನೆ. ಅಲರ್ನಾಥ್ ಎಲ್ಲವನ್ನು ತಿಂದಿದ್ದಾನೆ. ಆ ಸಣ್ಣ ಬ್ರಾಹ್ಮಣ ಹುಡುಗ ಹೇಳುವಾಗ ಎಲ್ಲವನ್ನು ತಿಂದು ಬಿಟ್ಟಿದ್ದಾನೆ. ಹಾಗೆ ಡಿ ಟಿ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಏಯತಾಮ ಪ್ರಪದ್ಯಂತೆ ಅಂದ್ರೆ ನಿಮ್ದು ಯಾವ ರೀತಿಯ ಭಕ್ತಿ ಉಂಟು ಆ ರೀತಿಯೇ ಭಗವಂತ ರೆಸಿಪ್ರೋಕೇಟ್ ಮಾಡ್ತಾನೆ. ನಮ್ದು ಈಗ 0.0000001% ಇದ್ರೆ ಅಷ್ಟೇ ಸಿಗುವಂಥದ್ದು ನಮಗೆ. ನಮ್ದು ಈಗ 100% ಇದ್ರೆ 100%. ಈಗ ಪ್ರಭುಪಾದ್ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಪ್ರಭುಪಾದ್ 3/4 ಗಂಟೆ ಹೀಗೆ ನೋಡ್ತಾ ಇದ್ರು ಡಿಟೀಸ್ ಅನ್ನು. ಆಸ್ ಇಫ್ ಅಂದ್ರೆ ತುಂಬಾ ಕ್ಲೋಸ್ ಇದ್ದಾಗ. ಈಗ ಕೆಲವು ನಮ್ಗೆ ತುಂಬಾ ಕ್ಲೋಸ್ ಇದ್ರೆ ನಾವು, ಮತ್ತೆ ಕೆಲವೊಮ್ಮೆ ಪ್ರಭುಪಾದ ಕಣ್ಣಲ್ಲಿ ಕಣ್ಣೀರು ಕೂಡ ಬರ್ತಾ ಇತ್ತು. ಟಿಯರ್ಸ್ ವೇರ್ ಫ್ಲೋಯಿಂಗ್, ಜಸ್ಟ್ ಪ್ರಭುಪಾದ ಸೀಯಿಂಗ್ ಲೈಕ್ ದಿಸ್. ಹೀಗೆ ನೋಡ್ತಾ ಇತ್ತು. ಹೀಗೆ ಪ್ರಭುಪಾದ ಇದು ನೋಡುವಂಥದ್ದು ನಮ್ಮ ನೋಡುವಂಥದ್ದು ಅಜಗಜಾಂತರ ವ್ಯತ್ಯಾಸ ಉಂಟು. ನಮಗೆ ಅಷ್ಟು ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಓಕೆ, ನಾನು ಕೂಡ ಪ್ರಭುಪಾದಾಗೆ 3/4 ಗಂಟೆ ನೋಡ್ತೇನೆ. ನಾವು ಇಲ್ಲಿ ನೋಡ್ತಾ ಇರ್ತೇವೆ, ನಮ್ಮ ಮೈಂಡಲ್ಲಿ ಎಸ್ ಎಂತ ಬರ್ತದೆ? ಯಜಮಾನ್ರದ ವಿಷಯ ಬರ್ತದೆ, ಗಂಡಂದು, ಬಾಯ್ ಫ್ರೆಂಡ್ದು ವಿಷಯ ಬರ್ತದೆ, ಮತ್ತೆ ಗರ್ಲ್ ಫ್ರೆಂಡ್ ವಿಷಯ ಬರ್ತದೆ, ಮಗನ ವಿಷಯ ಬರ್ತದೆ, ಮಗಳ ವಿಷಯ, ತಾಯಿದ ವಿಷಯ ಬರ್ತದೆ, ತಂದೆ. ಅಂದ್ರೆ ವಿ ಆರ್ ಸೀಯಿಂಗ್, ವಿ ಆರ್ ಹಿಯರ್, ಫಿಸಿಕಲಿ ವಿ ಆರ್ ಹಿಯರ್, ಮೆಂಟಲಿ ವಿ ಆರ್ ಸಮ್ವೇರ್ ಎಲ್ಸ್. ಹಾಗಾಗಿ ಇಮಿಟೇಷನ್ ಮಾಡ್ಲಿಕ್ಕಿಲ್ಲ. ಇಮಿಟೇಷನ್ ಇಸ್ ವೆರಿ ಡೇಂಜರಸ್. ಪ್ರಭುಪಾದ ನೋಡಿದ್ರು ನಾನು ಕೂಡ ನೋಡ್ತೇನೆ. ಹಾಗಾಗಿ ನಮ್ದು ಸೆನ್ಸ್ ಕಂಟ್ರೋಲ್ ಇಲ್ಲ, ನಮ್ಮ ಮೈಂಡ್ ಕಂಟ್ರೋಲ್ ಇಲ್ಲ. ಈ ರೀತಿ ವ್ಯತ್ಯಾಸ ಉಂಟು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಭಗವಂತ ಬೇರೆ ಅಲ್ಲ, ಈ ವಿಗ್ರಹ ಬೇರೆ ಅಲ್ಲ, ಅರ್ಚ ವಿಗ್ರಹ. ಯಾಕೆಂದ್ರೆ ಆ ಅಡ್ವಾನ್ಸ್ ಡಿವೋಟಿ ಆ ವಿಗ್ರಹವನ್ನು, ಎಸ್ ದಿಸ್ ಇಸ್ ಸಾಕ್ಷಾತ್ ಕೃಷ್ಣ ಹೂ ಸ್ಟೇಸ್ ಇನ್ ಗೋಲೋಕ, ಈ ಕೇಮ್ ಹಿಯರ್. ಹಾಗಾಗಿ ಪ್ಯೂರ್ ಡಿವೋಟೀಸ್ ನೋಡುವಾಗ, ಆ ವಿಗ್ರಹವನ್ನು ನೋಡುವಾಗ, ಕೃಷ್ಣ ವಿಲ್ ಬಿ ಬ್ಲಿಂಕಿಂಗ್ ಹಿಸ್ ಐಸ್, Krishna will be smiling. Krishna will be moving his flute. Krishna will be glancing like this, affectionately. ಇದೆಲ್ಲ ಕಾಣ್ತದೆ ಯಾರಿಗೆ? ಅಡ್ವಾನ್ಸ್ ಡಿವೋಟಿಗೆ. ನಮಗೆ ಕಾಣುವುದಿಲ್ಲ ಇದು. ಹಾಗಾಗಿ ಅಡ್ವಾನ್ಸ್ ಡಿವೋಟಿ ಅದನ್ನು ನೋಡುವಾಗ ವಿಲ್ ಬಿ ಟೋಟಲಿ ಮೆಸ್ಮರೈಸ್ಡ್. ಅಂದ್ರೆ ಹೇಳ್ತೇವಲ್ಲ, ಎಸ್ ನಾನು ಟೋಟಲಿ ಫಿದಾ ಆದೆ ಅಂತ.
ಸೊ ಪ್ಯೂರ್ ಡಿವೋಟೀಸ್ ಕೃಷ್ಣ ನೋಡಿ ವಿಲ್ ಬಿ ಕ್ಲೀನ್ ಬೌಲ್ಡ್ ಅಲ್ಲಿ. ಯಾಕೆಂದ್ರೆ ಕೃಷ್ಣ ಇಸ್ ರೆಸಿಪ್ರೋಕೇಟಿಂಗ್, ಕೃಷ್ಣಲ್ಲಿ ರೆಸಿಪ್ರೋಕೇಟ್ ಮಾಡ್ತಾನೆ. ಆದ್ರೆ ನಾವೀಗ ವಿಗ್ರಹ ನೋಡುವಾಗ ಹಾಗೆ ಉಂಟಪ್ಪ, ನಮ್ಗೆಂತ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ನಮ್ದು ಕಾನ್ಶಿಯಸ್ನೆಸ್ ಆ ಲೆವೆಲ್ಗೆ ಹೋಗ್ಲಿಲ್ಲ, ನಮ್ಮ ಪ್ರಜ್ಞೆ ಆ ಲೆವೆಲ್ ಅಲ್ಲಿ ಇಲ್ಲ. ಆಗ ಇದು ತುಂಬಾ ವ್ಯತ್ಯಾಸ. ಇದನ್ನ ಇಲ್ಲಿ ಪ್ರಭುಪಾದ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ತುಂಬಾ ವ್ಯತ್ಯಾಸ ಉಂಟು. ಯಾರು ಕನಿಷ್ಠ ಅಧಿಕಾರಿ ನಿಯೋಫೈಟ್ ಮತ್ತೆ ಅಡ್ವಾನ್ಸ್ ಡಿವೋಟಿ ನೋಡುವುದಲ್ಲಿ ತುಂಬಾ ವ್ಯತ್ಯಾಸ ಉಂಟು, ತುಂಬಾ. ಪ್ರಭುಪಾದ ಹೇಳುವಂಥದ್ದು ಯಾರು ಅಡ್ವಾನ್ಸ್ ಆಗಿದ್ದಾನೆ ಅವನಲ್ಲಿ ಪೂರ್ತಿ ಪ್ರೀತಿ ಉಂಟಂತೆ, ಆ ಪ್ರೀತಿಯಿಂದ ನೋಡ್ತಾ ಇದ್ದಾನೆ. ಆದ್ರೆ ನಿಯೋಫೈಟ್ ಇವತ್ತು ಇವತ್ತು ನನಗೆ ಆರತಿ, ಇವತ್ತು ಪೂಜಾರಿ 12 ಗಂಟೆಗೆ ನನಗೆ ಅವತ್ತು ಭೋಗ ಕೂಡ ಆಗ್ಲಿಲ್ಲ ಮಾರೆ. ನಿಯೋಫೈಟ್. ಆದ್ರೆ ನಿಯೋಫೈಟ್ ಇದನ್ನು ಮಾಡ್ತಾ ಇರ್ಬೇಕಂತೆ. ಪ್ರಭುಪಾದವಂತದ್ದು, ಸಿ ಎನಿಬಡಿ ನಿಯೋಫೈಟ್ ಇಫ್ he starts this in DT worship and if he does over so many years, more than 30, 40 years, after 40 years while sleeping also he will be doing same thing. He will be seeing ಎಂತಂದ್ರೆ ಮಲಗುವಾಗ ಎಸ್ ನಾನು ಭಗವಂತನಿಗೆ ಡ್ರೆಸ್ ಮಾಡಿದೆ, ನಾನು ಭಗವಂತನಿಗೆ ಭೋಗ ಕೊಟ್ಟೆ, ನಾನು ಭಗವಂತನಿಗೆ ಆರತಿ ಮಾಡಿದೆ, ಇದನ್ನೇ ಮಾಡ್ತಾನೆ. ಹಾಗಾಗಿ ಯಾಕೆ ಇದು ಬೇಕು ಅವನಿಗೆ? ಪ್ರಭುಪಾದ ಹೇಳುವಂಥದ್ದು ನಿಯೋಫೈಟ್ ಇಟ್ ಈಸ್ ರಿಕ್ವೈರ್ಡ್. ಮಾಡಿ 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 ಆ ಸ್ಟೇಜಿಗೆ ಬರ್ತಾನೆ ಅವ ಮಲಗದಲ್ಲೂ ಕೂಡ. ಹಾಗಾಗಿ ಅದೇ ಪ್ರಭು ನೋಡಿ, ಟು ಅಡ್ವಾನ್ಸ್ ಇನ್ ಡಿವೋಷನಲ್ ಸರ್ವಿಸ್ ಎ ಡಿವೋಟಿ ಶುಡ್ ಸಿ ಅದರ್ ಲಿವಿಂಗ್ ಎಂಟಿಟೀಸ್. ಓಕೆ, ಹಾಗಾಗಿ ಖಾಲಿ ಇದನ್ನು ಮಾತ್ರ ನೋಡೋದಲ್ಲ, ಬೇರೆ ಜೀವಿಗಳನ್ನು ಕೂಡ ನೋಡ್ಬೇಕಂತೆ. ಬೇಕೆಂದ್ರೆ ಎಲ್ಲ ಜೀವಿಗಳು ಭಗವಂತನ ಅಂಶ, ಪಾರ್ಟ್ ಅಂಡ್ ಪಾರ್ಸೆಲ್. ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಎಂತ? ಪಂಡಿತ ಸಮದರ್ಶಿನ. ಅಂದ್ರೆ ಬ್ರಾಹ್ಮಣನನ್ನು, ಹಸುವನ್ನು, ನಾಯಿಯನ್ನು, ಮತ್ತೆ ಶೂದ್ರನನ್ನು, ಹಂದಿಯನ್ನು ಎಲ್ಲರ ಮುಂದೆ ನೋಡುವಂಥದ್ದು. ಇದು ಯಾರು? ಅಡ್ವಾನ್ಸ್ ಡಿವೋಟಿ. ಆದ್ರೆ ಈ ಕನಿಷ್ಠ ಅಧಿಕಾರಿ ಇಲ್ಲ. ಇವ ಬ್ರಾಹ್ಮಣ, ಇದು ನಾಯಿ, ಇದು ಹಂದಿ, ಇದು ಎಂತ ಹೇಳುವಂಥದ್ದು ಹಸು. ಕನಿಷ್ಠ ಅಧಿಕಾರಿ ನೋಡ್ದ. ಆದ್ರೆ ಪ್ಯೂರ್ ಡ್ಯೂಟೀಸ್ ವೆನ್ ಯು ಸೀ, ಹೇಗೆಂದ್ರೆ ಪ್ರಭುಪಾದ ವೃಂದಾವನದಲ್ಲಿರುವಾಗ ಈ ಮಂಗಗಳೆಲ್ಲ ಉಪದ್ರ ಮಾಡ್ತಾ ಇತ್ತು. ಹಾಗೆ ಪ್ರಭುಪಾದ್ ಇಮಿಡಿಯೇಟ್ ಹೇಳ್ತಾ ಇದ್ರು, ಸಿ ಪ್ರೀವಿಯಸ್ ಲೈಫ್ ದೇ ವೇರ್ ಇನ್ ವೃಂದಾವನ್, ದೇ ಟುಕ್ ಬರ್ತ್ ಇನ್ ವೃಂದಾವನ್, ಬಟ್ ದೇ ಹ್ಯಾವ್ ಡನ್ ಆಫೆನ್ಸ್, ಅಪರಾಧ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಇಲ್ಲಿ ವೃಂದಾವನದಲ್ಲೇ ವಾಪಸ್ ಮಂಗ ಆಗಿದ್ದಾರೆ. ಬಟ್ ದಿಸ್ ಲೈಫ್ ಈಸ್ ಲಾಸ್ಟ್ ಲೈಫ್, ವಿಲ್ ಗೋ ಬ್ಯಾಕ್ ಟು ಗಾಡ್ ಎಟ್. ದಿಸ್ ಇಟ್ ಸೆಲ್ಫ್ ಇಸ್ ಎಂತ ಹೇಳುವಂಥದ್ದು, ವೃಂದಾವನ್ ಇಟ್ ಸೆಲ್ಫ್ ಇಸ್ transcendental about, but this is last life because he took birth here and he made mistake, so Krishna made him as a monkey. ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇದು ಹೇಗೆ ಸಾಧ್ಯ? ಪ್ಯೂರ್ ಡಿವೋಟೀಸ್ಗೆ ನೋಡ್ಲಿಕ್ಕೆ ಸಾಧ್ಯ, ನಮ್ಗೆ ಸಾಧ್ಯ ಇಲ್ಲ. ಪ್ಯೂರ್ ಡಿವೋಟೀಸ್ ಗೊತ್ತುಂಟು, ಎಸ್ ಇವ ಲಾಸ್ಟ್ ಲೈಫ್ ಎಂತ ಆಗಿದ್ದ ಅಂತ, ನಮಗೆ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಅದು ನಮಗೆ. ಎಸ್, ಮತ್ತೆ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು, ಎಸ್ ನೋಡಿ, ಓಕೆ, ಪ್ರಾಕೃತ ಭಕ್ತ ಹೇಳ್ತಾರೆ ಪ್ರಭುಪಾದ್, ಮೆಟೀರಿಯಲಿಸ್ಟಿಕ್ ಡಿವೋಟಿ ಅಂತೆ. ಡಿವೋಟಿ ಆದ್ರೆ ಮೆಟೀರಿಯಲಿಸ್ಟಿಕ್ ಡಿವೋಟಿ, ಪ್ರಾಕೃತ. ಯಾಕೆಂದ್ರೆ ಕಂಪ್ಲೀಟ್ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲವ, ಒಂದು ಲೋವೆಸ್ಟ್ ಸ್ಟೇಜ್ ಇದ್ದಾನೆ, ಭಕ್ತಿಯಲ್ಲಿ ಇದ್ದಾನೆ, ಲೋವೆಸ್ಟ್ ಸ್ಟೇಜ್.
ಹಾ, ಮತ್ತೆ ಪ್ರಭುಪದಲ್ಲಿ ಹೇಳುವಂಥದ್ದು ಎಸ್. ಈಗ ಅಡ್ವಾನ್ಸ್ ಡಿವೋಟಿ ಎಲ್ಲವನ್ನೂ ಭಗವಂತನಿಗೆ ರಿಲೇಟ್ ಮಾಡಿ ನೋಡ್ತಾನೆ, ಆದರೆ ಎಲ್ಲರೊಟ್ಟಿಗೆ ಅಸೋಸಿಯೇಟ್ ಮಾಡೋದಿಲ್ಲ ಅಂತೆ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪ್ರಭುಪಾದ ಹುಲಿದ ಎಕ್ಸಾಂಪಲ್ ಕೊಡ್ತಾರೆ. ಹುಲಿ ಭಗವಂತನ ಅಲ್ಲಿ ಹುಲಿಯಲ್ಲಿ ಕೂಡ ಯಾವುದು ಪರಮಾತ್ಮ ಇದ್ದಾನೆ, ಇದು ಕಾಣ್ತದೆ. ಹಾಗಾಗಿ ಶುದ್ಧ ಭಕ್ತ ಹುಲಿಯನ್ನು ಹೋಗಿ ಎಂಬ್ರೇಸ್ ಮಾಡೋದಿಲ್ಲ. ಇಲ್ಲಿ ಪ್ರಭುಪಾದ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಅಡ್ವಾನ್ಸ್ ಆಗಿದ್ದಾರೆ ಅವರೊಟ್ಟಿಗೆ ಮಾತ್ರ ಸಂಘ ಮಾಡ್ಬೇಕಂತೆ ಪ್ರಭುಪಾದ ಹೇಳುವಂಥದ್ದು. ಉಳಿದವರಿಗೆ ಬಿ ಫ್ರೆಂಡ್, ರೆಸ್ಪೆಕ್ಟ್ ಕೊಡಿ, ಆದ್ರೆ ಕ್ಲೋಸ್ ಆಗ್ಲಿಕ್ಕಿಲ್ಲ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಡೆವಲಪ್ ಆಗ್ಲಿಲ್ಲ ಅವರ ಹತ್ರ, ಏಕೆಂದ್ರೆ ಅವರ ಪ್ರಜ್ಞೆ ತುಂಬಾ ಕೆಳಗೆ ಉಂಟು, ಕೆಳಮಟ್ಟದಲ್ಲಿ ಉಂಟು. ಹಾಗೆ ಅಂತವರ ಸಂಘ ಮಾಡಬಾರ್ದು. ಮತ್ತೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳುವಂಥದ್ದು, ಈಗ ಒಬ್ಬ ವೈಷ್ಣವ ಅವನ ಕ್ಯಾರೆಕ್ಟರ್ ಒಳ್ಳೆದಿಲ್ಲ, ಅವನ ಕಂಪೇರ್ ಮಾಡಬಾರ್ದಂತೆ. ನೋಡ್ಬೇಕು ಎಸ್ ಅವನ ಕ್ಯಾರೆಕ್ಟರ್ ಹೇಗೆ ಉಂಟು. ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಇಲ್ಲ, ಅವನದು ಸಂಘ ಬೇಡ ನನಗೆ. ವೈಷ್ಣವಾಗಿ ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ಒಂದು ಕ್ಲೋಸ್ ಆಗ್ಲಿಕ್ಕಿಲ್ಲ ಅವನ ಹತ್ರ. ಎಸ್, ಓಕೆ. ಎಸ್, ಲಾಸ್ಟ್ ಹೇಳುವಂಥದ್ದು ಭಕ್ತಿ ಸೇವೆಯನ್ನು ತುಂಬಾ ಪೇಷನ್ಸ್ ಇಂದ ಮಾಡ್ಬೇಕಂತೆ. ಏಕೆಂದ್ರೆ ಒನ್ ಶುಡ್ ನಾಟ್ ಗಿವ್ ಅಪ್. ಇದನ್ನು ಒಂದೆರಡು ನಾವು ಇದಾಗಿ ಅದನ್ನು ಎಂತ ಹೇಳೋದು, ಪ್ರಯತ್ನ ಬಿಡಬಾರ್ದಂತೆ. ಪೇಷನ್ಸ್ ಮತ್ತೆ ರೂಪಗೋಸ್ಕರ ಮಾಡುವಂಥದ್ದು ಕಾನ್ಫಿಡೆನ್ಸ್ ಮತ್ತು ಪೇಷನ್ಸ್ ಅಲ್ಲಿ ನಾವು ಮಾಡಬೇಕು. ಓಕೆ, ಎಸ್. ಪೇಷನ್ಸ್ ಅಂದ್ರೆ ಹೇಳುವಂಥದ್ದು ಎಂತ, ಕೃಷ್ಣನನ್ನು ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಇದು ಪೇಷನ್ಸ್ ಅಂತೆ. ಓಕೆ, ಎಸ್. ಹರೇ ಕೃಷ್ಣ. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಕೆ, ಎಂತ ಆಯ್ತಪ್ಪ, ಒಂದು ನಿಮಿಷ ಹೇಳಿ. ಸಂಗೀನಿ ಶ್ರೀಪಾದ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅದೇ ಪ್ರಭುಜಿ, ಇನಿಷಿಯೇಷನ್ ಯಾಕೆ ತಗೊಳ್ಬೇಕು, ಇನಿಷಿಯೇಷನ್ ತಗೊಂಡ್ಮೇಲೆ ಹೇಗಿರ್ಬೇಕು, ಇದೊಂದು ಮಾಹಿತಿ ಕೊಟ್ರೆ ಎಲ್ಲರೂ ಕೂಡ ಇನಿಷಿಯೇಷನ್ ತಗೊಳ್ಬಹುದು ಅನ್ಸುತ್ತೆ ಪ್ರಭುಜಿ. ಓಕೆ, ಈಗ ಬೇಡ, ನೆಕ್ಸ್ಟ್ ಟೈಮ್ ಹೇಳುವ. ಓಕೆ, ನನಗೆ ಅದು ಎಂತ ಇದು ಎಂತ ಹೇಳುವಂಥದ್ದು ಟಾಪಿಕ್ ಕಳಿಸಿ. ಎಸ್, ಸರಿ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಎಸ್. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಧನ್ಯವಾದ.